ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಅದಮಾರು ಮಠದ ಪರ್ಯಾಯ ಮಂಗಲೋತ್ಸವದ ವಿಶ್ವಾರ್ಪಣಂ ಸಮಾರಂಭದಲ್ಲಿ ಪರ್ಯಾಯ ಪೀಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಶ್ರೀ ಅದಮಾರು ಮಠದ ಶಿಕ್ಷಣ ಸಂಸ್ಥೆಗಳ ಹಣಕಾಸು ಸಲಹೆಗಾರರಾದ ಪಿ ಶ್ರೀನಿವಾಸರಾವ್ ಬೆಂಗಳೂರು, ಶ್ರೀಕೃಷ್ಣ ಮಠದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸುತ್ತಿರುವ ಕೋಟೇಶ್ವರದ ಕೆಆರ್ ಪ್ರಸಾದ್ ಕಲ್ಕೂರ ಮತ್ತು ಅಂಚೆಪೇದೆಯಾಗಿರುವ ನರಸಿಂಹನಾಯಕ್ರವರಿಗೆ ಸನ್ಮಾನಿಸಿ ಜೀವನದಲ್ಲಿ ಪ್ರಯತ್ನವೆಂಬ ಮಥನವನ್ನ ನಡೆಸಿದಾಗ ಮಾತ್ರ ಸಾಧನೆ ಎಂಬ ಅಮೃತವನ್ನ ಪಡೆಯಲು ಸಾಧ್ಯ ಎಂದು ಎಲ್ಲರೂ ತಿಳಿಯಬೇಕು ಎಂದು ಅನುಗ್ರಹಿಸಿದರು. ಶ್ರೀ ಸೋಲೂರ ಆರ್ಯ ಈಡಗ ಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಎಲ್ಲರೂ ಸಮಾನತೆಯನ್ನ ಸಾಧಿಸಬೇಕು ಎಂದು ಹರಿಸಿದ್ರು. ಖ್ಯಾತಾಂಕಣಕಾರರಾದ ರೋಹಿತ್ ಚಕ್ರತೀರ್ಥ ಶಿಕ್ಷಣ ವಿಮರ್ಶೆ ಮಕ್ಕಳಿಗೆ ಎಂತಹ ಶಿಕ್ಷಣ ಬೇಕು ಎಂಬ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಅಭ್ಯಾಗತರಾಗಿ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ಕಮಲಾದೇವಿ ಪ್ರಸಾದ್ ಅಸ್ರಣ್ಣ ಪಾಲ್ಗೊಂಡಿದ್ರು. ಮುಂದುವರಿಬೇಕು ಅನ್ನುವ ಈ ಚಿಂತನೆಯ ಹಿಂದೆ ಈ ಬೆಳೆಯ ಸಮರ್ಪಣೆಯನ್ನ ಎಲ್ಲರೂ ನಡೆಸ್ತಾ ಇದ್ದಾರೆ. ಇದರಿಂದ ಸಿಗುವಂತಹ ಹಸನು ಮತ್ತು ಹುಲ್ಲು ಇದು ಬೇರೆ ಬೇರೆ ರೀತಿಯಿಂದ ಅಗತ್ಯ ಇರುವಂತಹ ಗೋಶಾಲೆಗಳಿಗೆ ಸಮರ್ಪಣೆಯಾಗುತ್ತೆ ಅನ್ನುವ ಅಂಶ ಇದೆ. ಹಾಗೆಯೇ ಅವಶ್ಯ ಇದ್ದವರಿಗೆ ಇದನ್ನು ಕೊಡುವ ಮೂಲಕ ಉತ್ತರ ದಕ್ಷಿಣ ವಿಭಾಗದ ಲೀವ್ ರಿಲೀವರ್ ಆಗಿ ಸೇವೆ ಸಲ್ಲಿಸಿರುವ ಜನಾನುರಾಗಿಯಾಗಿರುವ ರಾಜ್ಯ ಮಟ್ಟದ ಉತ್ತಮ ಅಂಚೆಪೇದೆ ಎಂಬ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಈ ಒಂದು ಪವಿತ್ರ ಯಜ್ಞದಲ್ಲಿ ಭಾಗವಹಿಸುವ ಸೌಭಾಗ್ಯ ಕಲ್ಪಿಸಿಕೊಟ್ಟ ಸ್ವಾಮೀಜಿಗೆ ಪ್ರಪ್ರಥಮ ನಮನಗಳನ್ನು ಸಲ್ಲಿಸ್ತೇನೆ. ನನ್ನನ್ನು ಫೋನ್ನ ಮುಖಾಂತರ ಸಂಪರ್ಕಿಸುವಾಗ ನಾನು ಈಶಾ ಭಟ್ರಿಗೆ ಹೇಳಿದೆ, ನಾವು ಉಡುಪಿ ಮಠದಲ್ಲಿ ಬಂದು ಎಂತ ಪ್ರವಚನ ಕೊಡೋದು, ಯಾಕಂದ್ರೆ ಅದು ಪ್ರವಚನಧಾರೆಯ ಸಮುದ್ರ, ಅಲ್ಲಿ ನಾವು ಬಂದು ಏನು ಮಾಡೋದು, ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಲ್ಲ ಸ್ವಲ್ಪ ಬೇರೆ, ಅದಕ್ಕೆ ನಾವೇನು ಬಂದು ಮಾಡಲಿಕ್ಕೆ ಅಂತ ಅವರ ಹತ್ರ ಕೇಳಿದೆ. ಸ್ವಾಮೀಜಿ ಅವರ ಪರ್ಯಾಯದ ಅಂತಿಮ ಹಂತದಲ್ಲಿದ್ದಾರೆ, ಆಗ ಎಲ್ಲಾ ಸ್ವಾಮೀಜಿಗಳನ್ನು ಕರಿಬೇಕು ಎಂಬವರ ಒಂದು ಆಸೆ ಅಂತ. ಆಗ ಅವರೊಬ್ಬ ಅಪಾರವಾಗಿ ಹಿಂದೂ ಧರ್ಮವನ್ನು ಪ್ರೀತಿಸುವ ವ್ಯಕ್ತಿ ಅಂತ ನಾನು ತಿಳಿದ್ದೆ. ಆಗ ಅದಕ್ಕೆ ಆ ಒಂದು ಮನ್ನಣೆ ಕೊಟ್ಟು ನಾನು ದೂರದಿಂದ ಬಂದಿದ್ದೇನೆ. ಇಲ್ಲಿ ಬಂದಾಗ ಒಬ್ಬ ಸಹೋದರ ಅಸ್ರಣರು ಸಿಕ್ಕಿದ್ರು, ಇನ್ನೊಬ್ಬ ಸಹೋದರ ನಮ್ಮ MLA ರಘುಪತಿ ಭಟ್ರು ನಮ್ಮ ಅಲ್ಲಿ ಒಂದಷ್ಟು ಪೂರ್ವಗ್ರಹಗಳು, ಒಂದಷ್ಟು ತಪ್ಪು ಕಲ್ಪನೆಗಳು ಇದ್ದಾವೆ. ಏನಂತ ಹೇಳಿದ್ರೆ, ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಅದನ್ನು ಇವತ್ತಿನ ಶಿಕ್ಷಣ, ಇವತ್ತಿನ ವಿಜ್ಞಾನ ಅದನ್ನು ಸಮರ್ಥಿಸ್ತಾ ಇದೆ ಅನ್ನುವುದನ್ನು ನಾವು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಜ್ಯೋತಿಷ್ಯದ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಅವತ್ತು ಆ ಕಾಲದಲ್ಲಿ ಹೇಳಿದ್ದಾರೆ, ಇವತ್ತು ವಿಜ್ಞಾನ ಸಮರ್ಥಿಸ್ತಾ ಇದೆ. ಅಥವಾ ಧರ್ಮದ ಯಾವುದೋ ಒಂದು ವಿಚಾರ ಆಗಿನ ಕಾಲದಲ್ಲಿ ಹೇಳಿದ್ರು, ಇವತ್ತು ವಿಜ್ಞಾನ ಸಮರ್ಥಿಸ್ತಾ ಇದೆ. ಹೀಗೆ ನಮ್ಮ ಎಲ್ಲಾ ವಿಚಾರಗಳನ್ನು ಕೂಡ ಆಗಿನ ಕಾಲದಲ್ಲಿ ಹೇಳಿದ್ದು ಸರಿ, ಇವತ್ತಿನ ವಿಜ್ಞಾನ ಸಮರ್ಥಿಸ್ತಾ ಇದೆ ಅಂತ ನಾವು ಹೇಳುವಾಗ ಒಂದು ವಿಚಾರವನ್ನ ನಾವು ಮರಿತೇವೆ. ಏನಂತ ಹೇಳಿದ್ರೆ, ನಾವು ಇವತ್ತಿನ ವಿಜ್ಞಾನದ ದಾಸರಾಗಿ ಮಾತನಾಡ್ತಾ ಇದ್ದೇವೆ ಅಂತ. ಹಿಂದಿನ ಕಾಲದ ವಿಜ್ಞಾನವನ್ನು ಇವತ್ತಿನ ಆಧುನಿಕ ವಿಜ್ಞಾನ ಸಮರ್ಥಿಸ್ತಾ ಇದೆ ಅಂತ ಹೇಳಿದ್ರೆ, ಅದೇನು ಇವತ್ತಿನ ಆಧುನಿಕ ವಿಜ್ಞಾನ ಅದೇನು ನಿಕಷವೋ ಒರೆಗಲ್ಲೋ ಅನ್ನುವುದನ್ನು ನಾವು ಯೋಚನೆ ಮಾಡುವುದಿಲ್ಲ.